ಯೇಸು ಕ್ರಿಸ್ತರ ಜನನದ ಹಬ್ಬವಾದ ಕ್ರಿಸ್ಮಸ್ನ ಮುಂಚಿನ ದಿನವಾದ ಮಂಗಳವಾರ ರಾತ್ರಿಯನ್ನ ಕ್ರೈಸ್ತರು ಕ್ರಿಸ್ಮಸ್ ಜಾಗರಣೆಯ ಮೂಲಕ ಸಂಭ್ರಮಿಸಿದರು. ನಗರ ಸಹಿತ ಜಿಲ್ಲೆಯ ಎಲ್ಲಾ ಚರ್ಚುಗಳಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ಬಲಿಪೂಜೆಗಳು ನಡೆದವು. ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾದ ಚರ್ಚ್ಗಳ ಮತ್ತು ಕ್ರೈಸ್ತರ ಮನೆಯ ಆವರಣದಲ್ಲಿ ಆಕರ್ಷಕ ಕ್ರಿಬ್ಗಳನ್ನು ನಿರ್ಮಿಸಲಾಗಿತ್ತು. ತಾರೆಗಳನ್ನ ನೇತು ಹಾಕಲಾಗಿತ್ತು. ಕ್ರಿಸ್ಮಸ್ ಗೀತೆಗಳು ಆಚರಣೆಗೆ ವಿಶೇಷ ಕಳೆ ನೀಡಿದವು. ಕ್ರಿಸ್ಮಸ್ ತಾತ ಸಾಂತಾಕ್ಲಾಸ್ ಆಗಮನ ವಿಶೇಷ ಆಕರ್ಷಣೆಯಾಗಿತ್ತು. ಚರ್ಚ್ಗಳಲ್ಲಿ ರಾತ್ರಿಯ ವೇಳೆ ಜರುಗಿದ ವಿಶೇಷ ಪ್ರಾರ್ಥನೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಕ್ರೈಸ್ತರು ಶ್ರದ್ಧಾ ಮತ್ತು ಭಕ್ತಿಯಿಂದ ಪಾಲ್ಗೊಂಡಿದ್ರು. ಬಲಿಪೂಜೆಯ ಬಳಿಕ ಕ್ರೈಸ್ತರು ಪರಸ್ಪರ ಹಬ್ಬದ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡಿರಲ್ಲದೆ ಕೇಕ್ಗಳನ್ನ ಹಂಚಿಕೊಂಡ್ರು. ಮಂಗಳೂರಿನ ರೊಸಾರಿಯೋ ಕೆಥೆಡ್ರಲ್ನಲ್ಲಿ ನಡೆದ ಸಂಭ್ರಮದ ಬಲಿಪೂಜೆಯಲ್ಲಿ ಧರ್ಮ ಪ್ರಾಂತ್ಯದ ಬಿಷಪ್ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಡಾನಾ ಅವರು ಸಂದೇಶವನ್ನ ನೀಡಿದ್ರು. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ದೇವರು ಈ ಭೂಮಿಯ ಮೇಲೆ ಜನಿಸಿದ್ದಾರೆ. ಒಬ್ಬ ಸಾಮಾನ್ಯ ಕಂದನಂತೆ ನಮ್ಮ ಎದುರು ತನ್ನ ಆಂತರಿಕ ಗುಟ್ಟನ್ನು ನಮಗೆ ತೆರೆದಿಟ್ಟಿದ್ದಾರೆ. ದೇವರು ಮನುಷ್ಯನ ಮೇಲೆ ಅತಿಯಾದ ಪ್ರೀತಿಯನ್ನು ತೋರಿಸಿ ನಮ್ಮ ಮಧ್ಯೆ ಜನಿಸಿ ನಾವು ಕೂಡ ದೇವರಂತೆ ಅತಿ ಸುಂದರವಾದ ಜೀವನವನ್ನು ನಡೆಸಲು, ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಆಲಿಂಗಿಸಲು ಹಾಗೂ ಒಬ್ಬರನ್ನೊಬ್ಬರಕ್ಕೆ ಸಹಾಯ ಮಾಡಲು ದೇವರು ನಮ್ಮನ್ನು ಕರೀತಾ ಇದ್ದಾರೆ. ನಾವು ಜಾತಿ ಧರ್ಮ ಎಂಬ ಭೇದ ಭಾವಗಳನ್ನು ಬಿಟ್ಟು ಮನುಷ್ಯರನ್ನು ದೇವರ ಪ್ರತಿರೂಪ ಎಂದು ಗೌರವಿಸೋಣ. ಪ್ರತಿ ಮನುಷ್ಯ ಜೀವಕ್ಕೂ ಗೌರವದಿಂದ ರಕ್ಷಣೆಯನ್ನು ಕೊಟ್ಟು ಅವರ ಒಟ್ಟಿಗೆ ಅತಿ ಪ್ರೀತಿಯಿಂದ ಬಾಳಲು. ಇದೇ ನನ್ನ ಸಂದೇಶ. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು.